ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ, ಕದ್ರಿ ಕ್ರಿಕೆಟರ್ಸ್ ಕದರಿಕಾ ಚಾರಿಟೇಬಲ್ ಟ್ರಸ್ಟ್ ಕದ್ರಿ ಹಾಗೂ ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ನ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವು ಮಲ್ಲಿಕಟ್ಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಆರೋಗ್ಯ ಹಾಗೂ ಶಿಕ್ಷಣ ಈ ಎರಡೂ ಕ್ಷೇತ್ರಗಳಲ್ಲಿ ಸಮಾಜ, ಸರಕಾರ, ಸರ್ಕಾರೇತರ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ಪ್ರಗತಿ ಸಾಧಿಸಲು ಸಾಧ್ಯ ಎಂದರು. ಆರೋಗ್ಯ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗ್ತದೆ. ನಾವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದ ನಂತರ ಅವರ ಪ್ರಯಾರಿಟಿ ಸೆಕ್ಟರ್ಗಳಲ್ಲಿ ಒಂದು ಆರೋಗ್ಯ ಕ್ಷೇತ್ರ. ಆರೋಗ್ಯ ಕ್ಷೇತ್ರವನ್ನ ಅಫೋರ್ಡೆಬಲ್ ಮಾಡಬೇಕು ಮತ್ತು ಎಲ್ಲ ಕಡೆಗೆ ತಲುಪಿಸುವಂತಾಗಬೇಕು ಅನ್ನುವಂತ ಒಂದು ದೂರಾಲೋಚನೆಯನ್ನು ಇಟ್ಕೊಂಡು 2014ರಿಂದ ಹಲವು ಯೋಜನೆಗಳನ್ನು ಅವರು ತಂದಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ಯೋಜನೆ ಆಯುಷ್ಮಾನ್ ಭಾರತ್ ಯೋಜನೆ, ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಅನ್ನುವಂಥದ್ದು. ಆಯುಷ್ಮಾನ್ ಭಾರತ್ ಯೋಜನೆಯ ಒಟ್ಟು ಕಲ್ಪನೆ ಇರುವಂತದ್ದು ಎಲ್ಲರಿಗೂ ಈ ದೇಶದಲ್ಲಿರುವಂತ 140 ಕೋಟಿ ಜನ ಯಾರಿದ್ದಾರೆ, ಎವ್ರಿಬಡಿ ಶುಡ್ ಬಿ ಕವರ್ಡ್ ಅಂಡರ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಒಂದು ಲಕ್ಸುರಿ ಆಗ್ತದೆ, ಅದೊಂದು ಬೇಸಿಕ್ ರೈಟ್ ಆಗಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಕಲ್ಪನೆ. ಆ ದಿಸೆಯಲ್ಲಿ ಅವರು ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಓವರ್ ಪೀರಿಯಡ್ ಆಫ್ ಟೈಮ್ ಅದು ಅತ್ಯಂತ ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಕೂಡ ಆಗ್ತಾ ಇದೆ. ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಉಚಿತ ಕಣ್ಣಿನ ಸಮಸ್ಯೆಗಳ ತಪಾಸಣೆಯ ಜೊತೆಗೆ ಪರಿಕರಗಳನ್ನು ಕೊಡುವಂತಹ ಶಿಬಿರವನ್ನು ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಇವತ್ತು ಕದ್ರಿ ಕ್ರಿಕೆಟರ್ಸ್ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಒಂದು ಸಂಸ್ಥೆ. ಕದ್ರಿ ಭಾಗದಲ್ಲಿ ನಿರಂತರವಾಗಿ ಜನರ ಪ್ರಾಮಾಣಿಕ ಬೇರೆ ಬೇರೆ ವಿಭಾಗದ ಸೇವೆಯನ್ನು ಮಾಡ್ತಾ ಇವತ್ತು ಬಹಳ ದೊಡ್ಡ ಪ್ರಶಂಸೆಯನ್ನು ಪಡ್ಕೊಂಡಂಥ ಸಂಸ್ಥೆ ಕದ್ರಿ ಕ್ರಿಕೆಟರ್ಸ್. ಅದರ ಮುಖ್ಯಸ್ಥರಾಗಿ ಕದ್ರಿ ಮನೋಹರ್ ಶೆಟ್ಟಿ ಅವರು ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ವಿಶೇಷವಾದಂಥ ಸಂಸ್ಥೆ. ಇವರೆಲ್ಲರ ಆಶಯ ಒಂದು ವಿಶೇಷವಾದಂಥ ಕಣ್ಣಿನ ಚಿಕಿತ್ಸೆ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಕೊಡುಗೆಗಳನ್ನು ಕೊಡುವಂಥ ಒಂದು ಐ ಚೆಕಪ್ ಕ್ಯಾಂಪನ್ನು ಇವತ್ತು ಈ ಪರಿಸರದಲ್ಲಿ ಆಯೋಜನೆ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಯಿತು. ನಾನು ಕದ್ರಿ ಮನೋಹರ್ ಶೆಟ್ಟಿ ಮತ್ತು ಅವರ ತಂಡದವರಿಗೆ ನಾನು ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಕೊಡ್ತೀನಿ. ಯಾಕೆ ಅಂತ ಕೇಳಿದರೆ, ಕಳೆದ ಒಂದು 15 ವರ್ಷಗಳಲ್ಲಿ ನಗರ ಭಾಗದಲ್ಲಿ ಗಿರೀಶರು ಎಲ್ಲವೂ ಹೇಳಿದರು. ಅವರು ಗ್ರಾಮಾಂತರದಲ್ಲಿ ಎಷ್ಟು ಕ್ಯಾಂಪ್ ಮಾಡ್ತಾರೆ, ನಗರದಲ್ಲಿ ಕ್ಯಾಂಪ್ ಮಾಡ್ತಾರೆ. ನಗರದಲ್ಲಿ ಎಲ್ಲೋ ಒಂದು ಕಡೆ ಕ್ಯಾಂಪ್ ಮಾಡಿದರೆ ನಗರದಲ್ಲಿ ಬೆಳಿಗ್ಗೆ 9:30 ಗಂಟೆಗೆ ಇಷ್ಟು ಜನ ಬರೋದು ನಾನು ಕಂಡದ್ದೇ ಒಂದು ನೈ ಕ್ಯಾಂಪಿನಲ್ಲಿ ಪ್ರಪ್ರಥಮ. ಹಾಗಾಗಿ ಬಹಳ ದೊಡ್ಡ ಪರಿಶ್ರಮವನ್ನು ಮನೋಹರ್ ಶೆಟ್ಟಿ ಮತ್ತು ತಂಡ ಪಟ್ಟಿದೆ. ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಕಾರ್ಪೊರೇಟರ್ ಹಾಗೂ ಮಂಗಳೂರು ನಗರ ಪಾಲಿಕೆಯ ತೆರಿಗೆ ಮತ್ತು ಹಣಕಾಸು ಸಮಿತಿ ಅಧ್ಯಕ್ಷ ಕದ್ರಿ ಮನೋಹರ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಸ್ತ್ರಚಿಕಿತ್ಸೆ ನಡೆಸಿ ನಿಮ್ಮ ಮನೆಮಕ್ಕಳು ಕಲ್ಪಿಸುವುದರ ಸಂಪೂರ್ಣ ಜವಾಬ್ದಾರಿ ಮತ್ತು ಅದರ ವೆಚ್ಚವನ್ನು ಅವರೇ ಭರಿಸುತ್ತಾರೆ. ನಮಗೆ ಈ ನಗರ ಭಾಗದಲ್ಲಿ ಸಿಕ್ಕಿದ್ದು ನಮ್ಮ ಪುಣ್ಯ, ನಮ್ಮ ಶಾಸಕರ ದಯೆಯಿಂದ ಈ ನಗರ ಭಾಗಕ್ಕೆ ಈ ನಮ್ಮ ಎಲ್ಲ ಸಮಯ ಹೊಂದಾಣಿಕೆ ಆಗಬೇಕು. ಆದ್ದರಿಂದ ಸ್ವಲ್ಪ ತಡೆ ಇಲ್ಲದೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡುವಂತ ಪ್ಲಾನ್ ಇದ್ದೆವು. ಆದ್ದರಿಂದ ಈ ಕ್ಯಾಂಪಿನ ಸದುಪಯೋಗ ಪಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಕನ್ನಡಕ ಈಗ ಬೇರೆಲ್ಲ ಕ್ಯಾಂಪಿನಲ್ಲಿ ಅದಕ್ಕೆ ರೆಡಿಮೇಡ್ ಕನ್ನಡಕ ಇಟ್ಟು ಅದಕ್ಕೆ ಪವರ್ 0.51 ಹಾಗೆ ಮ್ಯಾಚ್ ಕೊಡುವಂತ ಕ್ಯಾಂಪ್ ಅಲ್ಲ ಇದು. ನಿಮ್ಮ ಎಷ್ಟು ಪವರ್ ಉಂಟು ಅಂತ ಚೆಕ್ ಮಾಡಿ ಅದಕ್ಕೊಂದು 10 ದಿವಸ ಟೈಮ್ ತಗೊಳ್ತಾರೆ. ಆ ಕರೆಕ್ಟ್ ಪವರ್ ನಿಮಗೆ ಸುತ್ತಾಗುವಾಗೆ ಮಾಡಿಕೊಡುವಂಥದ್ದು. ಅದೇ ರೀತಿ ಶಸ್ತ್ರಚಿಕಿತ್ಸೆ ಸಹ ನಿಮ್ಮನ್ನು ಸಹಯೋಗದೊಂದಿಗೆ ದೊಡ್ಡದಾದ ಒಂದು ಉಚಿತ ಕಣ್ಣಿನ ಚಿಕಿತ್ಸೆಯನ್ನು ಏರ್ಪಡಿಸಿದ ಖಂಡಿತವಾಗಿಯೂ ನೀವೆಲ್ಲ ಇಲ್ಲಿ ಬಂದು ನೋಡಿ ಖುಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೂಡ ನಗರ ಪ್ರದೇಶದಲ್ಲಿ ಕೂಡ ಇಷ್ಟು ಜನರು ಇಲ್ಲಿ ಇದ್ದಾರೆ ನಮಗೆ ಅಸಾಧ್ಯ. ನೀವೆಲ್ಲರೂ ಒತ್ತಡದ ಯಾವುದು ಕೆಲಸ ಒತ್ತಡ ಸಾಧನ ಬೇಕು ಅರ್ಜಿಯನ್ನು ಕೊಟ್ಟರು ಕೂಡ ಯಾವ್ದು ನಿಮಗೆ ಖಂಡಿತವಾಗಿ ಕೊಡೋದಿಲ್ಲ ಅಂತ ಹೇಳಿ ನಗರ ಒತ್ತಡ ನೀಡದೆ ಎಲ್ಲವನ್ನು ಕೂಡ ನೆರವೇರಿಸಿಕೊಡ್ತೇವೆ. ನಮ್ಗೆ ಬಹಳ ಖುಷಿ ಇದೆ. ನಮ್ಮ ವಾರ್ಡ್ನಲ್ಲಿ
ನಮ್ಮ ಇಂಥದೇ ಒಂದು ಶಾಲೆ ಇದೆ ಕನ್ನಡ ಮೀಡಿಯಂ. ನಾನು ಒಂದು ನಮ್ಮ ಡಾಕ್ಟರ್ ವೀಕ್ಷಕರಲ್ಲಿ ಹೇಳಿದ್ದು ಮಾತ್ರ 20 ಲಕ್ಷ ರೂಪಾಯಿದ ಒಂದು ಎಲ್ಲ ವ್ಯವಸ್ಥೆ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಹೊಸ ಬಿಲ್ಡಿಂಗ್, ಕಾಂಪೌಂಡ್ ವಾಲ್, ಇಂಟರ್ಲಾಕ್ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ನಾನು ಖಂಡಿತ ಆಭಾರಿ. ಅದೇ ರೀತಿ ವರ್ಷ ಪ್ರತಿ ನಡೆಯುವಂತಹ ಈ ಒಂದು ಏನು ಈ ಕಾಲಿನ ನೇಮ್ಸ್ ಇರ್ಬೋದು, ಇಲ್ಲಂದ್ರೆ ವಾಕರ್, ವೀಲ್ ಚೇರ್, ಶ್ರವಣ ಸಾಧನ ಎಲ್ಲ ಒಂದು ಅವರ ಕಂಪನಿಯಲ್ಲಿ ವಿತರಿಸುವಾಗ ನಮ್ಮನ್ನು ಕೂಡ ಅಲ್ಲಿ ಕರೀತಾರೆ. ಅದೇ ರೀತಿ ನಾವು ಕೊಟ್ಟಂತ ಆ ವ್ಯಕ್ತಿಗಳಿಗೆ ಕೂಡ ಎಲ್ಲರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಕೂಡ ಖಂಡಿತವಾಗಿ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ನಾನು ಅವರಿಗೆ ಧನ್ಯವಾದ ಹೇಳುತ್ತಾ, ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಹಲವರು ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಈ ಸಂದರ್ಭ ಮಂಗಳೂರು ಮೇಯರ್ ಮನೋಜ್ ಕುಮಾರ್, ಎಂಸಿಎಫ್ನ ಚೀಫ್ ಮ್ಯಾನುಫ್ಯಾಕ್ಚರಿಂಗ್ ಆಫೀಸರ್ ಎಸ್ ಗಿರೀಶ್ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.